ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭಾ ಮೂಷಿಕ ವಾಹನ ಸರ್ಪಭೂಷ ನಿನ್ನ ನೆನೆವೆನು ಶ್ರೀ ಗಣೇಶ ಮೂಷಿಕ ವಾಹನ ಸರ್ಪಭೂಷ ನಿನ್ನ ನೆನೆವೆನು ಶ್ರೀ ಗಣೇಶ ಮಾಡುವೆವು ಕಾರ್ಯಾರಂಭ ಹೇ ರಂಭ ಮಾಡುವೆವು ಕಾರ್ಯಾರಂಭ ಹೇ ರಂಭ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಜವಾಗಿ ಒಂದು ಲೆಕ್ಕದಲ್ಲಿ ನಾನು ರವೀಂದ್ರ ಶೆಟ್ಟಿಯವರು ಮಾತನಾಡಿದೆವು, ಇದೆಲ್ಲ ಈ ಪೂಜ್ಯ ಕಾವಂದರಿಗೆ ಬೇಕಿತ್ತ ಈ ತಲೆಬಿಸಿಯನ್ನು ತಗೊಳ್ಳುವಂಥ ಅಂತ. ಅವರಿಗೇನು ಇದರಲ್ಲಿ ಆಗಬೇಕಂತಿಲ್ಲ. ಆದರೂ ಕೂಡ ಇದರಿಂದ ಸಮಾಜಕ್ಕೆ ಸದುಪಯೋಗ ಆಗಬೇಕೆಂಬ ಉದ್ದೇಶದಿಂದ ಶ್ರೀಮತಿ ಹೇಮಾವತಿ ಹೆಗ್ಡೆಯವರ ಮೂಲಕ ತಮ್ಮೆಲ್ಲರನ್ನು ಸಂಘಟಿಸಿ ಒಳ್ಳೆಯ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಏನು ಸಾಲ ಬೇಕಾಗಿದ್ದರೆ ಅರ್ಜಿ ಸಲ್ಲಿಸಬೇಕು, ಅದು ಆ ಕಚೇರಿಗೆ ಹೋಗಿ ಈ ಕಚೇರಿಗೆ ಅಂಥದ್ದೇನು ಇದು ತಮ್ಮ ಗುಂಪಿನ ಮೂಲಕ ನೀವೇ ಅದನ್ನೊಂದು ಒದಗಿಸುವಂಥ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಬಂದಿದ್ದೀರಾ. ಇದರ ಬಗ್ಗೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಉಂಟು. ಅಲ್ಲದೆ ಕೂಡ ನಿಮ್ಮ ಒಕ್ಕೂಟಗಳು ಪರಿಸರದಲ್ಲಿ ಉತ್ತಮ ಸ್ವಚ್ಛತಾ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಕಾರ್ಯಕ್ರಮವನ್ನು ಸಮಾಜಕ್ಕೆ ಒಳ್ಳೆ ಸದುಪಯೋಗ ಆಗುವಂಥ ಕಾರ್ಯಕ್ರಮವನ್ನು ಕೂಡ ನೀವು ಕೊಡ್ತಾ ಇದ್ದೀರಿ. ಮುಂದೆ ಕೂಡ ನೀವು ಈ ಒಂದು ಜಾತ್ಯತೀತ ವ್ಯವಸ್ಥೆ ಏನಿದೆ, ನಾವು ಬಾಕಿ ರಾಜಕೀಯ ಮಾತನಾಡುವುದಿಲ್ಲ, ಜಾತ್ಯತೀತ ಕೋಮುವಾದ ಈ ಎರಡು ಪದಗಳು ಇಂದು ಅದರ ಅರ್ಥವನ್ನೇ ಕಳೆದುಕೊಂಡು ಬಂದಿದೆ. ಅದಕ್ಕೋಸ್ಕರ ಆ ಜಾತ್ಯತೀತ ನಿಮ್ಮಿಂದ ಇನ್ನಷ್ಟು ಇದು ಅದರ ಪೂರ್ಣ ಅರ್ಥವನ್ನು ನೀವು ಜನರಿಗೆ ತಿಳಿಯಪಡಿಸುವ ಮೂಲಕ ಒಟ್ಟು ಮುಸ್ಲಿಮರಿರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು, ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಿದಾಗ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಉದ್ದೇಶ ಏನಿದೆಯೋ ಅದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುತ್ತದೆ. ಬೇರೆ ಬೇರೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳು ಇರ್ಬೋದು, ಇಷ್ಟೊಂದು 2 ವರ್ಷಕ್ಕೊಮ್ಮೆ ಪದಾಧಿಕಾರಿ ಬದಲಾವಣೆ ಅಲ್ಲ, 2 ವರ್ಷಕ್ಕೊಮ್ಮೆ ಪದಾಧಿಕಾರಿಗಳ ಬದಲಾವಣೆ ಅಂದರೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಕೊಡ್ತಾರೆ ಇವರು. ಇಲ್ಲಿ ಅವರು ಶ್ರೀಮಂತರಿಗೆ ಬಡವರಿಗೆ ಅಂತಲ್ಲ, ಯಾರು ಕಾರ್ಯಕರ್ತರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೋ ಅವರನ್ನು ಮೇಲಕ್ಕೆ ತಂದು ಅವರಿಗೆ ಆ ಜವಾಬ್ದಾರಿ ಸ್ಥಾನವನ್ನು ಕೊಡುವ ಮೂಲಕ ಆ ಸಂಘಟನೆಯನ್ನು ಒಳ್ಳೆ ಸದುಪಯೋಗ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ನಾನು ಹಲವಾರು ಸಮಯದಿಂದ ನೋಡ್ತಾ ಇದ್ದೇನೆ, ಪ್ರಾಮಾಣಿಕವಾಗಿ ದುಡಿಯುವಂಥ ಕಾರ್ಯಕರ್ತರಿದ್ದಾರೆ. ಇವತ್ತು ಬದಲಾವಣೆ ಆಗುವಂಥ ಪದಾಧಿಕಾರಿಗಳಿಗೇನು ನೀವು ಇದ್ದೀರಾ, ಅದನ್ನು ನಿಮ್ಮ ಅವಧಿಯಲ್ಲಿ ಇನ್ನಷ್ಟು ಉತ್ತಮವಾಗಿ ನಿರ್ವಹಿಸುವ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಯೋಜನೆ ಏನಿದೆಯೋ ಅದಕ್ಕೆ ಒಳ್ಳೆಯ ಒಂದು ಸಹಕಾರ ಕೊಡುವ ಮೂಲಕ ಇನ್ನಷ್ಟು ಅದು ಉತ್ತಮವಾಗಿ ಬೆಳಗುವ ಮೂಲಕ ಆ ಕ್ಷೇತ್ರಕ್ಕೆ
ಒಳ್ಳೆ ಹೆಸರು ಬರುವ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕಂತ ಹೇಳಿ ನನ್ನ ಒಂದೆರಡು ಮಾತನ್ನು ಶತಮಾನಗಳ ಇತಿಹಾಸವಿರುವಂಥ ಧರ್ಮಸ್ಥಳ ಅನಾಚರಣವಾಗಿ ಪಾಲಿಸಿಕೊಂಡು ಬಂದ ಚತುರ್ದಾನ ಪರಂಪರೆಯಲ್ಲಿ ಅಭಯದಾನ ಪ್ರಮುಖವಾದುದು. ಧರ್ಮದ ಸದ್ಬಲೆಯಾದಾಗ ಮಾನವ ಶ್ರೇಷ್ಠನಾಗುತ್ತಾನೆ. ಹಾಗೆಯೇ ಧರ್ಮದ ಪಾಲನೆ ಮಾಡಿದಾಗ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸ್ತದೆ. ಕೌಟುಂಬಿಕ ಸಾಮರಸ್ಯ ಜೀವನದಲ್ಲಿ ಶಾಂತಿ ನೆಲೆಯಾಗುತ್ತದೆ. ಇದು ದೇಶದ ಸಹಬಾಳ್ವೆಗೆ ನೆರವಾಗುತ್ತದೆ ಎನ್ನುವುದು ಪೂಜ್ಯ ಕಾವಂದರ ಆಶಯ. ಪೂಜ್ಯರ ಮುಖ್ಯ ಉದ್ದೇಶ ವಿಶ್ವಶಾಂತಿ, ಸಾಮಾಜಿಕ ಜನಕಲ್ಯಾಣ ಮತ್ತು ಸಹಜೀವನಕ್ಕಾಗಿ ತ್ಯಾಗ, ಅಹಿಂಸೆಯನ್ನು ಉದಾತ್ತ ತತ್ವಗಳ ಪ್ರಕಾರ ಜೀವ ಹಿಂಸೆಯ ವಿರುದ್ಧ ಜನಜಾಗೃತಿ, ದುಶ್ಚಟಗಳ ನಿವಾರಣೆ ಪೂಜ್ಯರ ಆಶಯವಾಗಿದೆ. ಗ್ರಾಮಾಭಿವೃದ್ಧಿ ಚಿಂತನೆ ನಡೆಯದೆ ದೇಶದ ಪ್ರಗತಿ ಸಾಧ್ಯವಿಲ್ಲ ಎಂಬುದನ್ನು ಮನಗಂಡ ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಹುಟ್ಟುಹಾಕಿದರು. ಈ ಯೋಜನೆ ಇಂದು ಮನೆ ಮಾತಾಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದಲೂ ಪ್ರಶಂಸೆಗೆ ಪಾತ್ರವಾಗಿದೆ. ಸಹಕಾರ, ಸಹಬಾಳ್ವೆ, ಸಂಘಟನೆ, ಸಮೃದ್ಧಿ ಗ್ರಾಮಾಭಿವೃದ್ಧಿಯ ಮೂಲ ಮಂತ್ರ. ಇಂತಹ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಬೆಲ್ಮದೇರ್ಲಕಟ್ಟೆ, ದೇಲಗಟ್ಟೆ, ಹೆಂಜಾಡಿ, ಕೋಟೆಗರ್ಗಮದ ಬಗಮಿಲ ಕಾರ್ಯಕ್ಷೇತ್ರದಲ್ಲೂ ತನ್ನ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದು ಸಂತೋಷದ ವಿಷಯ. ಸದ್ರಿ ಕಾರ್ಯಕ್ಷೇತ್ರದಲ್ಲಿ 3 ಒಕ್ಕೂಟಗಳಲ್ಲಿ 50 ತಂಡಗಳಿದ್ದು 475 ಕುಟುಂಬದ ಸದಸ್ಯರು ಹೊಂದಿರುತ್ತಾರೆ. ಸದಸ್ಯರು ಒಟ್ಟು 3,37,50,000 ಉಳಿತಾಯ ಮಾಡಿರುತ್ತಾರೆ. ಸ್ವಸಹಾಯ ಸಂಘ ರಚನೆ. ನಮ್ಮ ಕಾರ್ಯಕ್ಷೇತ್ರದಲ್ಲಿ 2 ವರ್ಷದಲ್ಲಿ 4 ಸಂಘಗಳಲ್ಲಿ 24 ಸದಸ್ಯರು ಸೇರ್ಪಡೆಯಾಗಿರುತ್ತಾರೆ. ಪ್ರಗತಿ ನಿಧಿ ಕಾರ್ಯಕ್ರಮ. ಯೋಜನೆ ಪಾಲುದಾರರಿಗೆ ತಮ್ಮ ಕಾರ್ಯಚಟುವಟಿಕೆಗಳಿಗೆ ನಿರ್ವಹಿಸುವ ಅಗತ್ಯವಿರುವ ಹಣ ದೊರಕಿಸಿಕೊಡಲು ಮತ್ತು ಅವರಲ್ಲಿ ಉಳಿತಾಯ ಹಾಗೂ ಆರ್ಥಿಕ ವ್ಯವಹಾರದ ಶಿಸ್ತನ್ನು ಮೂಡಿಸಲು ಯೋಜನೆ ತನ್ನ ಸಹಾಯ ಹಸ್ತ ನೀಡಿದೆ. ಇದಕ್ಕಾಗಿ ಬ್ಯಾಂಕುಗಳಿಂದ ಸ್ವಸಹಾಯ ಸಂಘಗಳಿಗೆ ಅಗತ್ಯವಿರುವ ಆರ್ಥಿಕ ನೆರವನ್ನು ಒದಗಿಸುತ್ತಿದೆ. ಈ ವರ್ಷದ ಅವಧಿಯಲ್ಲಿ ಒಟ್ಟು 2,52,16,000 ರೂಪಾಯಿ ಸಾಲದ ನೆರವನ್ನು ಒದಗಿಸಿದೆ. ಈ ಹಣವನ್ನು ಸ್ವಉದ್ಯೋಗ, ಮನೆ ರಚನೆ, ರಿಕ್ಷಾ ಖರೀದಿ, ಮದುವೆ, ಶೌಚಾಲಯ ರಚನೆ, ಮನೆ ರಿಪೇರಿ, ಚಿನ್ನ ಖರೀದಿ, ವಿದ್ಯಾಭ್ಯಾಸ, ಸೋಲಾರ್ ಅಳವಡಿಕೆ, ಸಾಲ ಮರುಪಾವತಿ ಇನ್ನಿತರ ಉದ್ದೇಶಗಳಿಗೆ ವಿನಿಯೋಗಿಸಲಾಗಿದೆ. ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕಿನ ಆಶಯದಂತೆ ಯೋಜನೆಯ ಗ್ರಾಮಗಳಲ್ಲಿ ಬಡ ಜನರಿಗೆ ಬ್ಯಾಂಕಿನ ವ್ಯವಹಾರವನ್ನು ತಲುಪಿಸಲು ಬ್ಯಾಂಕುಗಳು ಸೇವಾಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ. ಯೋಜನೆಯು ಸದಸ್ಯರ ಉಳಿತಾಯವನ್ನು ತನ್ನ ಬ್ಯಾಂಕಿಗೆ ಮುಟ್ಟಿಸುವುದಲ್ಲದೆ ಸಾಲವನ್ನು ಜನರಿಗೆ ತಲುಪಿಸುತ್ತದೆ. ವ್ಯವಹಾರದಲ್ಲಿ ಉಂಟಾಗುವ ಮೋಸವನ್ನು ತಪ್ಪಿಸಲು ಇಲ್ಲಿನ ಎಲ್ಲ ಸ್ವಸಹಾಯ ಸಂಘಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗಿದೆ. ಸದ್ರಿ ವಿಜಯ ಬ್ಯಾಂಕಿನೊಂದಿಗೆ ನಾವು ವ್ಯವಹರಿಸುತ್ತಿದ್ದೇವೆ. ಸೇನೀಕರಣ. ಸಂಘಗಳಿಗೆ ಆರ್ಥಿಕ ನೆರವನ್ನು ನೀಡಲು ಸಂಘದ ಉತ್ತಮ ಸೇನೆಯನ್ನು ಹೊಂದುವುದು ಅಗತ್ಯ. ಪೂರ್ಣ ವ್ಯವಹಾರವನ್ನು ಕಂಪ್ಯೂಟರ್ಗೊಳಿಸಿ ತಂಡಗಳಿಗೆ ಆಟೋಮೆಟಿಕ್ ಸೇನೀಕರಣವನ್ನು ನೀಡಲಾಗುತ್ತಿದೆ. ಒಟ್ಟು 50 ತಂಡಗಳಲ್ಲಿ 44 ತಂಡಗಳು AB ಸೇನೆಯನ್ನು ಪಡೆದು ಉತ್ತಮ ರೀತಿಯಲ್ಲಿ ವ್ಯವಹರಿಸುತ್ತಿದೆ. ಉದ್ಯೋಗ ತರಬೇತಿ ಕಾರ್ಯಕ್ರಮ. ಸ್ವಸಹಾಯ ಸಂಘದ ಸದಸ್ಯರಿಗೆ ತಾರಸಿಯಲ್ಲಿ ತರಕಾರಿ ಕೃಷಿ ಹಾಗೂ ಫಿನೈಲ್ ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕ ಮೂಲಕ ತರಬೇತಿಯನ್ನು ನೀಡಲಾಗುತ್ತದೆ. ಶುದ್ಧ ಕೇಂದ್ರಗಳ ಸ್ವಚ್ಛತೆ. ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮದ ಅಡಿಯಲ್ಲಿ ದೇರ್ಲಗಟ್ಟೆ ಅಯ್ಯಪ್ಪ ಮಂದಿರದಲ್ಲಿ ಸಂಘದ ಸದಸ್ಯರು ಸೇರಿ ಸ್ವಚ್ಛತೆ ಕಾರ್ಯ ಮಾಡಲಾಯಿತು. ಬಗಮಿಲ ಅಂಗನವಾಡಿ ಕೇಂದ್ರದಲ್ಲಿ ಪರಿಸರ ಕಾರ್ಯಕ್ರಮವನ್ನು ಮಾಡಲಾಯಿತು. ಸಂಪೂರ್ಣ ಸುರಕ್ಷಾ. ಪಾಲುದಾರರ ಕುಟುಂಬಗಳಿಗೆ ಆರೋಗ್ಯ ಸಮಸ್ಯೆ ಸ್ಪಂದನೆ ನೀಡುವ ಸಲುವಾಗಿ ಸಂಪೂರ್ಣ ಸುರಕ್ಷಾ ನೋಂದಾವಣಿ ಪ್ರತಿ ವರ್ಷ ನಡೆಯುತ್ತಿದೆ. ಈ ವರ್ಷದಲ್ಲಿ 179 ಕುಟುಂಬಗಳಲ್ಲಿ ನೋಂದಾವಣಿ ಮಾಡಿದ್ದು 680 ಸದಸ್ಯರು ನೋಂದಾಯಿಸಿರುತ್ತಾರೆ. ಸದ್ರಿ ವರ್ಷದಲ್ಲಿ ಒಟ್ಟು 2,88,000 ಮೊತ್ತದ ಸೌಲಭ್ಯವನ್ನು ಪಡೆದಿರುತ್ತಾರೆ. ಪರ್ಯಾಯ ಇಂಧನ ಕಾರ್ಯಕ್ರಮ. ವಿಶೇಷವಾಗಿ ಸೋಲಾರ್ ಬಿಸಿ ನೀರಿನ ಘಟಕವನ್ನು ಕುಟುಂಬಗಳಿಗೆ ಅಳವಡಿಸಲಾಗಿದೆ. ಸ್ವಗೃಹ ನಿರ್ಮಾಣ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣವಾಗಿದೆ. ಸುಜ್ಞಾನ ನಿಧಿ ಶಿಕ್ಷವೇತನ ಯೋಜನೆಯ ಪಾಲುದಾರರ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣ ಹಾಗೂ ವೃತ್ತಿಪರ ಶಿಕ್ಷಣ ಅನುಕೂಲವಾಗುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮ ರೂಪಿಸಲಾಗಿದೆ. ಈವರೆಗೆ 8 ಕುಟುಂಬಗಳು ಸುಜ್ಞಾನ ನಿಧಿ ಪಡೆದಿದ್ದು ಇದೀಗ 5 ಕುಟುಂಬಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಪ್ರತಿ ತಿಂಗಳು 1,000 ಲಭಿಸುತ್ತಿದೆ. ಮಾಸಾಸನ ಕಾರ್ಯಕ್ರಮ. ಯೋಜನೆ ನಿರ್ಗತಿಕ 2 ಕುಟುಂಬಗಳಿಗೆ ₹800 ಪ್ರತಿ ತಿಂಗಳು ಮಾಸಾಸನ ಒದಗಿಸುತ್ತಿದೆ. ಜೀವನ ಮಧುರ ಕಾರ್ಯಕ್ರಮ. LIC ಪಾಲುದಾರರು ತಂಡದಲ್ಲಿರುವ ಎಲ್ಲ ಸದಸ್ಯರು ಪಾಲಿಸುವ 100% ನವೀಕರಣವಾಗುತ್ತಿದೆ. ಅಟಲ್ ಪಿಂಚಣಿ ಕಾರ್ಯಕ್ರಮ. ಅಸಂಘಟಿತ ಕ್ಷೇತ್ರದಲ್ಲಿ ಜನರಿಗೆ ನಿವೃತ್ತಿ
ನಿವೃತ್ತಿ ವೇತನ ದೊರಕಿಸಿಕೊಡುವ ನಿಟ್ಟಿನಲ್ಲಿ 25 ಕುಟುಂಬಗಳಿಗೆ APY ಹಾಗೂ 13 ಕುಟುಂಬಗಳಿಗೆ NPS ನವೀಕರಣವಾಗುತ್ತಿದೆ. ಜನಜಾಗೃತಿ ಕಾರ್ಯಕ್ರಮದಲ್ಲಿ ದೇರ್ಲಗಟ್ಟೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಾಡಲಾಯಿತು. ಜೀವಭದ್ರತೆ ಕಾರ್ಯಕ್ರಮ. ಸಾಲ ಪಡೆದ ಸದಸ್ಯರು ಸಾಲದ ಮೊತ್ತಕ್ಕೆ ಜೀವಭದ್ರತೆ ವಿಮೆಯನ್ನು ಮಾಡಿಸಲಾಗಿದ್ದು, ಸಂಘದ ಸದಸ್ಯರು ಅಥವಾ ವಿನಿಯೋಗದಾರರು ಮರಣ ಹೊಂದಿದರೆ ಅವರ ಸಾಲದ ಮೊತ್ತವನ್ನು ಜೀವಭದ್ರತೆ ವಿಮೆಯ ಮುಖಾಂತರ ಭರಿಸಲಾಗುತ್ತದೆ. ಇದುವರೆಗೆ 2 ಕುಟುಂಬಗಳಿಗೆ ರೂಪಾಯಿ 1,75,000 ಮಂಜೂರಾಗಿರುತ್ತದೆ. ಸೋಮೇಶ್ವರ ವಲಯ ಬೆಲ್ಮಕಾರಿ ಕ್ಷೇತ್ರದ ಈ ಸಂಪೂರ್ಣ ವರದಿಯನ್ನು ತಾಳ್ಮೆಯಿಂದ ಆಲಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ಈ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಮುಂದಿನ ಸಾಧನೆಗೆ ಯೋಜನೆ ಅಧಿಕಾರಿ ವರ್ಗದವರು ಹಾಗೂ ಯೋಜನೆಯ ಫಲಾನುಭವಿಗಳ ಸಂಪೂರ್ಣ ಸಹಕಾರದೊಂದಿಗೆ ಶ್ರೀದೇವರ ಅನುಗ್ರಹ ಪೂಜ್ಯರ ಆಶೀರ್ವಾದ ನಮ್ಮೊಂದಿಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ನಮ್ಮ ವರದಿಯನ್ನು ಮುಗಿಸುತ್ತೇನೆ. ನೂತನ ಪದಾಧಿಕಾರಿಗಳ ಪರಿಚಯವನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ದೇರಳಕಟ್ಟೆ ಒಕ್ಕೂಟ ಅಧ್ಯಕ್ಷರು ಶ್ರೀಯುತ ಶಿವಾನಂದ. ಇವರು ಬೆಳ್ಮ ಗ್ರಾಮದ ಕಾನೆಕೆರೆ ಎಂಬಲ್ಲಿ ವಾಸವಾಗಿದ್ದು ನಾಗೇಶ್ ರವರ ಮಗನಾಗಿರುತ್ತಾರೆ. ಕಳೆದ 2 ವರ್ಷಗಳಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳಾಗಿ, ಅಧ್ಯಕ್ಷರು ಪದಾಧಿಕಾರಿಗಳಾಗಿ ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಂಡು ಮುಂದಿನ 3 ವರ್ಷಗಳಿಗೆ ಹೊಸತಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳಿಗೆ ಅವರಿಗೆ ಪೂರಕವಾದ ಜವಾಬ್ದಾರಿಯನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಕ್ಷೇತ್ರದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶಯ ಏನು ಅಂತ ಹೇಳಿದರೆ, ಮನುಷ್ಯ ಸಮಾಜದಲ್ಲಿ ಬದುಕಬೇಕು ಅಂತ ಹೇಳಿದರೆ ಸಮಾಜದಲ್ಲಿ ಸೇವಾ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಬದುಕುವಂತ ಒಂದು ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದು. ಇವತ್ತು ನಾವು ಬಹಳಷ್ಟು ಕಡೆಯಲ್ಲಿ ನೋಡ್ತಾ ಇದ್ದೇವೆ. ರಾಜಕೀಯ ವಿಭಾಗಕ್ಕೆ ಪೂರಕವಾಗಿ ನೋಡಬೇಕು ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡ್ತಾರೆ ಅವರು. ಅಂದ್ರೆ ಅಧಿಕಾರಕ್ಕೋಸ್ಕರ ಅಥವಾ ಇನ್ನಿತರ ಬೇರೆ ಬೇರೆ ವಿಭಾಗಗಳಿಗೆ ನೋಡುವಾಗ ಹೋರಾಟಗಳನ್ನು ಮಾಡುವಂಥದ್ದು, ದುಡ್ಡುಗಳನ್ನು ಖರ್ಚು ಮಾಡುವಂಥದ್ದು, ದುಡ್ಡುಗಳನ್ನು ಸ್ವೀಕಾರ ಮಾಡುವಂಥದ್ದು, ಬೇರೆ ಬೇರೆ ವಿಭಾಗಗಳಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾರೆ. ಒಂದು ಅಧಿಕಾರ ಸಿಗಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕೆನ್ನುವಂಥದ್ದು ನಾವು ರಾಜಕೀಯ ಲೆವೆಲಲ್ಲಿ ನೋಡಬೇಕಾದಂಥ ಪರಿಸ್ಥಿತಿ ಕಾಣ್ತೇವೆ. ಆದರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಕೊಟ್ಟಂತ ಒಂದು ಕಾರ್ಯಕ್ರಮದಲ್ಲಿ 2 ವರ್ಷ ಒಬ್ಬ ನಾಯಕನಾಗಿ, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕು, ಸಮಾಜದಲ್ಲಿ ಯಾವ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಬೇಕೆನ್ನುವಂಥದ್ದು ಇವತ್ತು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳ ಮುಖಾಂತರ ತೋರಿಸಿಕೊಡುವಂತ ಕೆಲಸ ಆಗಿದೆ. ಇವತ್ತು ಯಾವ ಒಕ್ಕೂಟ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸಂಬಳ ಇಲ್ಲ ಅಥವಾ ಗೌರವಧನ ಇಲ್ಲ. ಅವರು ಮಾಡುವಂತ ಸಮಾಜ ಸೇವೆ ಅಥವಾ ಸೇವೆ ಅದು ದೇವರಿಗೆ ಅರ್ಪಣೆ ಮಾಡುವಂತ ಸೇವೆ ಆಗಿದೆ. ಇವತ್ತು ಏನು ಸೇವೆ ಮಾಡಿದಾರ ಆ ಸೇವೆ ಅದಕ್ಕೆ ಪೂರಕವಾಗಿ ದೇವರು ಕೊಡುವಂತ ಒಂದು ಪರಿಹಾರ ಅಥವಾ ದೇವರು ಕೊಡುವಂತ ಒಂದು ಪೂರಕವಾದಂತ ಪುಣ್ಯ ಕಾರ್ಯಕ್ರಮಗಳು ಅದು ಅವರಿಗೆ ಸಿಗುವಂತದ್ದಾಗ್ತದೆ. ಇವತ್ತು ಬೇರೆ ಎಲ್ಲ ಕಡೆ ನೋಡಿರ್ಬೋದು, ಅವರ ಸ್ವಂತ ಕೈಯಿಂದ ಖರ್ಚು ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ರೂಪಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಆ ಸೇವೆಯಲ್ಲಿ ಪ್ರಾಮಾಣಿಕತೆಯನ್ನು ಕೂಡ ರೂಪಿಸಿಕೊಳ್ಳುವಂತ ಒಂದು ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವೆಲ್ಲರೂ ಅಭಿನಂದನೆ ಪಡಬೇಕಾದಂತ ವಿಚಾರ. ಇವತ್ತು ಬಹಳಷ್ಟು ಕಡೆಯಲ್ಲಿ ನಾವು ಗಮನಿಸಬಹುದು, ಬೇರೆ ಬೇರೆ ವಿಭಾಗದ ನಾಯಕರುಗಳು ನೋಡಿದ್ದೇವೆ. ಸಾಮಾಜಿಕ ನಾಯಕರಾಗಿರ್ಬೋದು, ಧಾರ್ಮಿಕ ನಾಯಕರಾಗಿರ್ಬೋದು, ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ನಿರ್ವಹಣೆ ಮಾಡುವಂಥದ್ದು. ಅಂತಹ ನಾಯಕತ್ವಗಳಲ್ಲಿ ರೂಪಿಸಿಕೊಳ್ಳುವಂತ ಕೆಲಸ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳಾಗಿದ್ದವರು ಎಷ್ಟೋ ಜನ ತಾಲೂಕು ಪಂಚಾಯತಿಗಳಾಗಿದ್ದಾರೆ, ಅಧ್ಯಕ್ಷರುಗಳಾಗಿದ್ದಾರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದವರಿದ್ದಾರೆ, ಅಥವಾ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳಾಗಿದ್ದಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ MLAಗಳಾದವರಿದ್ದಾರೆ. ನಾವು ಇವತ್ತು ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಯಾವ ವ್ಯಕ್ತಿಗೆ ಪ್ರಾಮಾಣಿಕತೆಯ ನಾಯಕತ್ವವನ್ನು, ತಾಳ್ಮೆಯ ನಾಯಕತ್ವವನ್ನು, ಶಿಸ್ತುಬದ್ಧವಾದ ನಾಯಕತ್ವವನ್ನು ನೀನು ಬೇರೆ ಕಡೆಯಲ್ಲಿ ಹೋಗಿ ಮಾಡಬೇಕೆನ್ನುವಂಥದ್ದು ತೋರಿಸಿಕೊಟ್ಟದ್ದು ಅಂತ ಹೇಳಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಲ್ಲಿ ಅಂತ ಹೇಳುವಂಥದ್ದು ನಾವು ಇವತ್ತು ಹೆಮ್ಮೆ ಪಡಬೇಕಾದಂತ ವಿಚಾರ. ಇವತ್ತು ಬೇರೆ ಬೇರೆ ವಿಭಾಗದಲ್ಲಿ ನಾವು ಗಮನಿಸ್ತೇವೆ. ಇವತ್ತು ಸಮಾಜದಲ್ಲಿ ಬದುಕುವಂತ ರೀತಿಯನ್ನು ಹೇಗೆ ಬದುಕಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ ಒಂದು ಕಡೆ ನಾವು ಹೇಳುವಂಥದ್ದಿದೆ,
ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವಂತಹ ಬದುಕು, ಅದು ಹೇಗೆ ಬದುಕಿದ್ದೀರಿ ಅಂತ ಹೇಳುವಂಥದ್ದು ನಾವು ಸಮಾಜಕ್ಕೆ ತೋರಿಸಿಕೊಳ್ಬೇಕು. ನೀನು 100 ವರ್ಷ ಯಾರಿಗೋ ಬೇಡವನಾಗಿ ಬದುಕುವುದಕ್ಕಿಂತಲೂ 4 ದಿವಸ ಎಲ್ಲರಿಗೂ ಉತ್ತಮನಾಗಿ ಬದುಕು, ಅದುವೇ ಸರ್ವಶ್ರೇಷ್ಠ ಬದುಕು ಅಂತ ಹೇಳುವಂಥದ್ದು. ಆ ಬದುಕು ಅದು ನಶ್ವರ ಆಗಬಾರದು, ಒಳ್ಳೆ ರೀತಿಯ ಬದುಕಾಗಬೇಕು. ಸಮಾಜದಲ್ಲಿ ನೀನು ಏನು ಮಾಡಿದೆ ಅಂತ ಹೇಳಿ ನಾಳೆ ಕೇಳಿದ್ರೆ ಅದರಿಂದ ಉಳಿಸಿಕೊಳ್ಳುವಂತ ಕೆಲಸ ಆಗಬೇಕು. ಎಷ್ಟೋ ಜನ ಇವತ್ತು ಹೇಳ್ತಾರೆ, ಒಬ್ಬ ಕುಡುಕ ಆಗಿರ್ಬೋದು ಅಥವಾ ಒಬ್ಬ ಬೇಡದ ಕೆಲಸ ಮಾಡಿದವನು ಯಾವಾಗಲೂ ಹೇಳ್ತಾನೆ, ಹೋದ್ರೆ ಹೋಗ್ಲಿ, ಇವತ್ತಾದ್ರೂ ಹೋದನಲ್ಲ ಅಂತ ಹೇಳುವಂಥದ್ದು. ಆದ್ರೆ ಒಳ್ಳೆಯ ವ್ಯಕ್ತಿ ಒಬ್ಬರು ಸತ್ತ ಅಂತ ಹೇಳಿದ್ರೆ ಎಷ್ಟೋ ಜನ ಕಣ್ಣೀರು ಹಾಕುವಂತಿದ್ರು, ಹೋದ್ರ ಎಷ್ಟು ಜನರಿಗೆ ಒಳ್ಳೆಯವನು ಮಾಡ್ತಿದ್ರು, ಇನ್ನೂ ಒಂದು 10 ವರ್ಷ ಅವನು ಬದುಕಿದ್ರೆ ಸಮಾಜಕ್ಕೆ ಒಳ್ಳೇದಾಗ್ತಿರುವಂತ ಒಂದು ವ್ಯವಸ್ಥೆಗಳು ಆಗ್ತದೆ ಅಂತ ಹೇಳುವಂತ ವಿಚಾರಗಳಿದೆ. ಹಾಗಿರುವಾಗ ಸಮಾಜ ನಮ್ಮನ್ನು ಯಾವ ರೀತಿ ಗುರುತಿಸಿದೆ ಅಂತ ಹೇಳುವಂಥದ್ದು ನಾವು ನಮ್ಮ ನಿಜ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿದಂತ ಶಿಸ್ತು ಮತ್ತು ಪ್ರಾಮಾಣಿಕತೆಯ ಮುಖಾಂತರ ಖಂಡಿತ ನಿರ್ವಹಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಆ ದಿಸೆಯಲ್ಲಿ ನಾವು ಇವತ್ತು ಈ ಒಂದು ನಾಯಕತ್ವ ಗುಣಗಳನ್ನು ಏನ್ ರೂಪಿಸಿಕೊಂಡಿದ್ದೀರಿ ಅದು ಮುಂದಿನ ದಿನಗಳಲ್ಲಿ ಅದು ಸಮಾಜಕ್ಕೆ ಅರ್ಪಣೆ ಆಗಬೇಕು, ನಿಮ್ಮ ಒಕ್ಕೂಟದ ಸ್ವಸಹಾಯ ಸಂಘದ ಸದಸ್ಯರಿಗೆ ಅರ್ಪಣೆ ಆಗಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಳ್ಳುವಂತ ಕೆಲಸ ಆಗಬೇಕು. ಕೇವಲ ಹೆಸರಿಗೆ ನಾವು ನಾಯಕತ್ವವನ್ನು ಪಡ್ಕೊಂಡ್ರೆ ಖಂಡಿತ ಅದರಿಂದ ಯಶಸ್ವಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಹೆಸರಿನ ಜೊತೆಯಲ್ಲಿ ನಮ್ಮ ಜೀವನ ಶೈಲಿ ದಿನನಿತ್ಯ ಉಪಯೋಗಿಸಿಕೊಳ್ಳುವಂತ, ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಬರುವಂತ ದಿನನಿತ್ಯ ವಿಚಾರಗಳನ್ನು ವಿಮರ್ಶೆ ಮಾಡುವುದರ ಮುಖಾಂತರ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡಿಕೊಂಡ್ರೆ ಅದು ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಕಾರ್ಯಕ್ರಮಗಳು ಇವತ್ತು ನಿಮ್ಮ ಮುಖಾಂತರ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಕೃತಜ್ಞತೆಯನ್ನು ಪಡ್ಕೊಳ್ಳುವಂತ ಕೆಲಸಗಳು ಖಂಡಿತ ಆಗ್ಬೇಕು. 1947ರಲ್ಲಿ ನಮಗೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ನಾವು ಗಮನಿಸಬಹುದು, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಭಾರತ ದೇಶ ಸ್ವತಂತ್ರ ದೇಶವನ್ನಾಗಿ ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ಈ 3 ಕಾರ್ಯಕ್ರಮಗಳು ಯಾವಾಗ ಭಾರತ ದೇಶದಲ್ಲಿ ಅನುಷ್ಠಾನ ಆಗ್ತದೆ ಅವಾಗ ಭಾರತ ದೇಶ ಸ್ವತಂತ್ರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು. ಇವತ್ತು ನಾವು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 60 ವರ್ಷ ದಾಟಿತ್ತು, 68 ವರ್ಷ ದಾಟಿತ್ತು. ಇವತ್ತು 70ನೇ ವರ್ಷದಲ್ಲಿ ಇದೆ ನಾವು. ಹಾಗಿರುವಾಗ ನಾವು ಇವತ್ತು ವಿಮರ್ಶೆ ಮಾಡ್ಬೇಕು, ಮಹಾತ್ಮ ಗಾಂಧೀಜಿ ಅವತ್ತು ಏನು ಕನಸನ್ನು ಕಂಡಿದ್ರು, ಭಾರತ ದೇಶವನ್ನು ರಾಮರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕು, ಅದರಲ್ಲಿರುವ ಸಂಪೂರ್ಣವಾದಂತಹ ಕಾರ್ಯಕ್ರಮಗಳಲ್ಲಿ ಯಾವಾಗ ಯಶಸ್ವಿಯಾಗಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಯಾವಾಗ ಅದರಿಂದ ಸಂಪೂರ್ಣವಾದಂತಹ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ನಿರ್ವಹಣೆ ಆಗಬೇಕು ಅಂತ ಹೇಳಿದ್ರೆ ನಾವು ಕಲ್ಪನೆ ಮಾಡಿದಂತ ಕಾರ್ಯಕ್ರಮಗಳು ಯಾವಾಗ ಆ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು 3 ಕಾರ್ಯಕ್ರಮಗಳು ಯಾವಾಗ ರೂಪಿತವಾಗ್ತದೋ ಅವತ್ತ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ನಾವು ತಿಳ್ಕೊಳ್ಬಹುದು. ಇವತ್ತು 70 ವರ್ಷ ಆದರೂ ನಾವು ಸ್ವತಂತ್ರವಾಗಿ ಬದುಕುವಂತ ವ್ಯವಸ್ಥೆ ಇಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಮೊದಲನೇ ಮಾತು, ಭಾರತ ದೇಶದಲ್ಲಿರುವಂತಹ ಒಂದು ಹೆಣ್ಣು ಮಗಳು ರಾತ್ರಿ 12 ಗಂಟೆಗೆ ಒಬ್ಬಂಟಿಗಳಾಗಿ ಯಾವಾಗ ಧೈರ್ಯದಲ್ಲಿ ನಡೆದುಕೊಂಡು ಹೋಗ್ತಾಳ ಅಥವಾ ಧೈರ್ಯದಲ್ಲಿ ನಿರ್ವಹಣೆ ಮಾಡ್ತಾಳ ಆವಾಗ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ತಿಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು ಮಹಾತ್ಮ ಗಾಂಧೀಜಿಯವರು 1947ರಲ್ಲಿ ಹೇಳಿದ್ದಾರೆ. ಆದ್ರೆ ಇವತ್ತು ನಾವು ಗಮನಿಸಬೇಕು, ಮಧ್ಯರಾತ್ರಿ ಬಿಡಿ, ಮಧ್ಯಾಹ್ನದ ಹೊತ್ತಿಗೆ ಹೆಣ್ಣು ಮಕ್ಕಳು ಬಹಳಷ್ಟು ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಎದುರಿಸಿಕೊಳ್ಳುವಂತ ನಾವು ಇವತ್ತು ಕಾಣ್ತಾ ಇದ್ದೇವೆ. ಎಲ್ಲಿ ನೋಡಿದ್ರು ಅನಾಚಾರಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇವತ್ತಿನ ಭವಿಷ್ಯದಲ್ಲಿ ಭಾರತ ದೇಶದ ಸತ್ಪ್ರಜೆಯಾಗಿ ಜೀವನವನ್ನು ನಿರ್ವಹಣೆ ಮಾಡಿಕೊಳ್ಳುವಂತ ಸಮಾಜದ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಯುವಕರುಗಳು, ಯುವತಿಯರುಗಳು ಇವತ್ತು ಬೇರೆ ಬೇರೆ ವಿಭಾಗದಲ್ಲಿ ಬಲಿಯಾಗುವಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೇವೆ. ದುಶ್ಚಟಗಳಿಗಾಗಿರ್ಬೋದು, ಡ್ರಗ್ಸ್, ಗಾಂಜಾ ಸೇವನೆ ಅಥವಾ ಇನ್ನಿತರ ವಿಭಾಗದಲ್ಲಿ ನಾವು ಗಮನಿಸಿದ್ರೆ ಇವತ್ತು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು 60% 70% ವಿದ್ಯಾರ್ಥಿಗಳು ಇವತ್ತು ದುಶ್ಚಟಗಳಿಗೆ ಬಲಿಯಾಗುವಂತ ಪರಿಸ್ಥಿತಿ. ಭಾರತ ದೇಶದ ಭವಿಷ್ಯದಲ್ಲಿರುವಂತಹ ಯುವಕ ಯುವತಿಯರ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ನಿರ್ವಹಣೆ ಹೇಗಾಗಬಹುದು ಅನ್ನುವಂಥ ನಾವು ಇವತ್ತು ಆಶ್ಚರ್ಯ ಪಡಬೇಕಾದಂತ ವಿಚಾರ ಆಗ್ತದೆ. ಆಗಿರುವಾಗ ನಾವು ಈ ವಿಭಾಗದಲ್ಲಿ ಎಚ್ಚೆತ್ತುಕೊಳ್ಳಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ನಾವು ನಮ್ಮ ಮನೆಗಳಲ್ಲಿರುವಂತಹ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವಂತ ಕೆಲಸವನ್ನು ಮಾಡಿಕೊಂಡ್ರೆ ಭಾರತ ದೇಶದಲ್ಲಿ ಸಮೃದ್ಧವಾದಂತಹ ಒಂದು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ 1ನೇ ಮಾತು. ಅವರು ಹೇಳಿದಂತ 2ನೇ ಮಾತು ಏನು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ 75% ಹಳ್ಳಿಗಳಿಂದ ಕೂಡಿದಂತ ದೇಶ ಆಗಿದೆ. ಯಾವಾಗ ಈ ಹಳ್ಳಿಗಳು ಅಭಿವೃದ್ಧಿ ಆಗ್ತದ ಅವಾಗ ಭಾರತ ದೇಶ ಅಭಿವೃದ್ಧಿ ಆಗ್ತದೆ, ಭಾರತ ದೇಶ ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಇದೆ ಅಂತೇಳಿ. ಇವತ್ತು ಹಳ್ಳಿಗಳ ಪರಿಸ್ಥಿತಿ ನೋಡಿದ್ರು, ಎಲ್ಲಿ ಹೋದ್ರು ರಸ್ತೆಗಳು ಸರಿಯಾಗಿಲ್ಲ, ಶುದ್ಧ ನೀರಿನ ಸರಿಯಾದ ವ್ಯವಸ್ಥೆಗಳಿಲ್ಲ, ಎಲ್ಲಿ ನೋಡಿದ್ರು ಕೆರೆಗಳ ಸಮಸ್ಯೆಗಳಿದೆ, ಎಲ್ಲಿ ನೋಡಿದ್ರು ಶೌಚಾಲಯಗಳ ಸಮಸ್ಯೆ ಇದೆ, ಎಲ್ಲಿ ನೋಡಿದ್ರು ಬೇರೆ ಬೇರೆ ಚರಂಡಿಗಳ ಸಮಸ್ಯೆ ಇದೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ.
ಈ ಸಮಸ್ಯೆಗಳನ್ನು ಯಾವಾಗ ರಾಜಕೀಯ ವ್ಯಕ್ತಿಗಳು ಸರಿ ಮಾಡ್ತಾರ, ಯಾವಾಗ ಅಧಿಕಾರಿ ವರ್ಗದವರು ಸರಿ ಮಾಡ್ತಾರ, ಅವಾಗ ಭಾರತ ದೇಶ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಿರ್ಮಾಣ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ 3ನೇ ಮಾತು, ಭಾರತ ದೇಶ 75% ರೈತರನ್ನು ಒಳಗೊಂಡಂತ ದೇಶ. ರೈತರು ಭಾರತ ದೇಶದ ಬೆನ್ನೆಲುಬು. ನಮ್ಮ ಬೆನ್ನೆಲುಬು ಯಾವಾಗ ಸರಿಯಾಗ್ತಿರ್ತೇವೆ ಆವಾಗ ನಾವು ಸರಿಯಾಗಿರ್ತೇವೆ. ನಮ್ಮ ಬೆನ್ನೆಲುಬಾದಂತ ರೈತರು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಭಾರತ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಎಲ್ಲಿ ನೋಡಿದ್ರು ರೈತರ ಸಮಸ್ಯೆಗಳು. ಪ್ರತಿದಿನ ಆತ್ಮಹತ್ಯೆ ಕೇಸ್ಗಳು ನಾವು ಕಾಣ್ತಾ ಇದ್ದೇವೆ. ಬೆಂಬಲೆಗಳು ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಕೃಷಿಗೆ ಪೂರಕವಾದಂತಹ ಪರಿಹಾರಗಳು ಸಿಗ್ತಾ ಇಲ್ಲ, ಕೃಷಿಗೆ ಪೂರಕವಾದಂತಹ ಗೊಬ್ಬರಗಳು ಸಿಗ್ತಾ ಇಲ್ಲ, ಕೃಷಿಗೆ ಪೂರಕವಾದಂತಹ ಬೀಜಗಳು ಸಿಗ್ತಾ ಇಲ್ಲ. ಈ ಎಲ್ಲ ವಿಭಾಗಗಳನ್ನು, ಮಾರುಕಟ್ಟೆ ವ್ಯವಸ್ಥೆಗಳು ಸಮಸ್ಯೆ ಇದೆ. ಅಥವಾ ಇನ್ನಿತರ ಬಹಳಷ್ಟು ಕಡೆಗಳಲ್ಲಿ ನಾವು ಗಮನಿಸಿದಾಗ ರೈತರು ಇವತ್ತು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂತ ಕೆಲಸಗಳು ಆಗ್ತಾ ಇದೆ. ಈ 3 ವಿಚಾರಗಳು ಯಾವಾಗ ಜಾರಿಗೆ ಬರ್ತದ ಅವಾಗ ಭಾರತ ದೇಶ ಸ್ವತಂತ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಎನ್ನುವಂತಹ ಒಂದು ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕಲ್ಪನೆ ಇವತ್ತು 1982ರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮುಖಾಂತರ ಇವತ್ತು ಅದನ್ನು ನನಸು ಮಾಡುವಂತ ಕೆಲಸ ಆಗಿದೆ ಅಂತ ಹೇಳುವಂಥದ್ದು ಇವತ್ತು ನಾವು ಗಮನಿಸಬೇಕಾಗುತ್ತದೆ. ಇವತ್ತು ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಹೋದ್ರೆ ಯಾವ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಯಾವ ಪ್ರದೇಶಗಳಲ್ಲಿ ಕೃಷಿಗೆ ಪೂರಕವಾದ ಸಮಸ್ಯೆಗಳಿದೆ, ಅದಕ್ಕೆ ಸುಮಾರು ಕಳೆದ 2 ವರ್ಷದಲ್ಲಿ ಸುಮಾರು 250 ಕೆರೆಗಳನ್ನು ಅಭಿವೃದ್ಧಿ ಮಾಡುವುದರ ಮುಖಾಂತರ ಹಳ್ಳಿಗಳಲ್ಲಿ ನೀರು ಕೊಡುವಂತ ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ಸಂಸ್ಥೆಗೆ ಅಥವಾ ನಮ್ಮ ಯೋಜನೆಯ ಕಾರ್ಯಕ್ರಮಕ್ಕೆ ಸಿಕ್ಕಿದಂತ ಒಂದು ಅವಕಾಶ ಅಂತ ಹೇಳುವಂಥದ್ದು. ಇವತ್ತು ಸುಮಾರು 1,000 ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಾಣ ಮಾಡುವುದರ ಮುಖಾಂತರ ಎಲ್ಲಿ ಫ್ಲೋರೈಡ್ ಯುಕ್ತ ನೀರುಗಳಿದೆ, ಎಲ್ಲಿ ಫ್ಲೋರೈಡ್ ಯುಕ್ತ ನೀರುಗಳನ್ನು ಕುಡಿದು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ, ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ, ಅಂತ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡುವುದರ ಮುಖಾಂತರ ಆ ಪ್ರದೇಶದಲ್ಲಿ ಜನರಿಗೆ ಬದುಕುವಂತ ಒಂದು ಕಲ್ಪನೆಯನ್ನು ಕೊಟ್ಟಂತು ಅಂತ ಹೇಳಿದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ಇವತ್ತು ನಾವು ಗಮನಿಸಬೇಕು, ಬೇರೆಲ್ಲ ವಿಭಾಗಗಳಲ್ಲಿ ಕೃಷಿಗೆ ತರಬೇತಿ ಕೊಡುವುದರ ಮುಖಾಂತರ, ಕೃಷಿಗೆ ಅನುದಾನಗಳನ್ನು ಕೊಡುವುದರ ಮುಖಾಂತರ, ಕೃಷಿಯಲ್ಲಿ ಜಾಗೃತಿ ಮೂಡಿಸುವುದರ ಮುಖಾಂತರ, ಯಾವ ಬ್ಯಾಂಕ್ ಕೃಷಿಕರಿಗೆ ಸಾಲ ಕೊಡ್ತಾ ಇಲ್ಲ ಅಂತಹ ಬ್ಯಾಂಕಿನ ಮುಖಾಂತರ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸಾಲ ಕೊಡುವಂತ ಒಂದು ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ಇವತ್ತು ರೈತರು ಬದುಕುವಂತ ಕೆಲಸ ಆಗಿದೆ. ಇವತ್ತು ಬಹಳಷ್ಟು ಕಡೆ ನಾವು ಗಮನಿಸಿದ್ದೇವೆ, ಎಷ್ಟೋ ಜನ ರೈತರು ಸತ್ತಿದ್ದಾರೆ, ಆದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಷ್ಟೋ ಜನ ರೈತರು ಸಾಲವನ್ನು ಪಡ್ಕೊಂಡಿದ್ದಾರೆ. ಒಂದೇ ಒಂದು ರೈತರು ಇವತ್ತು ಸಾಯುವಂತದ್ದಾಗ್ಲಿಲ್ಲ, ಅವರಿಗೆ ಸಾಯುವಂತ ಬದಲು ಬದುಕುವುದು ಹೇಗೆ ಅಂತ ನಾವು ಕಲಿಸಿಕೊಡುವಂತ ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ. ಆ ರೀತಿಯಲ್ಲಿ ಅವರು ಬದುಕುವಂತ ಕೆಲಸವನ್ನು ಕಂಡುಕೊಳ್ಳುವಂತ ಕೆಲಸ ಆಗಿದೆ. ಆ ಇದರಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ಜನರ ಮನೆಮಾಗಿಲಿಗೆ ಮುಟ್ಟಿಸುವಂತ ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ನಾವು ಇವತ್ತು ಆಶ್ಚರ್ಯ ಪಡಬೇಕಾಗುತ್ತೆ. ಅಂತಹ ಒಂದು ಕಾರ್ಯಕ್ರಮ ಇವತ್ತು ಕಳೆದ 35 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಪೂಜ್ಯ ಧರ್ಮಾಧಿಕಾರಿ ಅವರ ಮುಖಾಂತರ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ನಾವು ರೂಪಿಸಿಕೊಳ್ಳುವುದರ ಜೊತೆಯಲ್ಲಿ ಸುಮಾರು 48 ಲಕ್ಷ ಸದಸ್ಯರು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರನ್ನಾಗಿ ಮಾಡಲಿಕ್ಕಾಗಿದೆ. ಸುಮಾರು 4,20,000 ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವುದರ ಮುಖಾಂತರ ಸುಮಾರು 42,40,000 ಕೋಟಿ ರೂಪಾಯಿಯ ಸಾಲದ ವ್ಯವಹಾರವನ್ನು ಸುಮಾರು 30 ವರ್ಷಗಳಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ ಅಂತ ಹೇಳಿದ್ರೆ ಇದು ಎಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳವಣಿಗೆ ಆಗಿದೆ ಅಂತ ಹೇಳುವಂಥದ್ದು ನಾವು ಇವತ್ತು ಗಮನಿಸಬೇಕಾದ ವಿಚಾರ. ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅಳಿಲಿ ಸೇವೆ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸಿಕ್ಕಿದೆ. ಕಳೆದ 2 ವರ್ಷಗಳಲ್ಲಿ ನಾವು ಇವತ್ತು ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸಿಕೊಳ್ಳುವಂತ ಕೆಲಸಗಳನ್ನು ಮಾಡಿದ್ದಾರೆ. 2 ವರ್ಷದಲ್ಲಿ ಅವರ ಸಾಧನೆಗಳನ್ನು, ಅವರ ಕಾರ್ಯಕ್ರಮಗಳನ್ನು ರೂಪಿಸಿ ಈಗ ಹೊಸ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ವೀಳ್ಯದೆಲೆ ಮತ್ತು ಅಡಿಕೆ ಇಟ್ಟುಕೊಂಡು ಪದಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನಾವು ಹಸ್ತಾಂತರ ಮಾಡಿದ್ದೇವೆ. ನಿಮ್ಗೆ ಗಮನಿಸಿರ್ಬಹುದು, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗುವಾಗ ರಣವೀಲಿಯನ್ನು ಕೊಟ್ಟು ಯುದ್ಧದಲ್ಲಿ ಜಯಿಸಿ ಬಾ ಅಂತ ಹೇಳ್ಕೊಳ್ಳುವಂತ ಒಂದು ಸಂಪ್ರದಾಯ ಇತ್ತು. ರಣವೀಲೆ ಕೊಟ್ರೆ ಯುದ್ಧದಲ್ಲಿ ಖಂಡಿತ ಜಯಿಸಿ ಬರ್ತಾರೆ ಅಂತ, ಅದಕ್ಕೆ ಅಷ್ಟು ಗೌರವ ಇತ್ತು, ಅದರ ನಂಬಿಕೆ ಇತ್ತು. ಆ ವಿಕಾರದಲ್ಲಿ ಆ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ರು. ಇವತ್ತು ವೀಳ್ಯದೆಲೆಯನ್ನು ಯಾಕೆ ಗೌರವ ನೀಡುವಂಥದ್ದು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಯಾವ್ದಾದ್ರು ಒಂದು ಸಂಧಾನ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಧ್ಯದಲ್ಲಿ ವೀಳ್ಯದೆಲೆ ಬರ್ತಾ ಇತ್ತು, ವೀಳ್ಯದೆಲೆ ಮತ್ತು ಅಡಿಕೆ ಬರ್ತಾ ಇತ್ತು.
ಹಿಂದಿನ ಕಾಲದಲ್ಲಿ ಏನಾದರೂ ಮದುವೆ ಮಾಡಿಸಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ವೀಳ್ಯದೆಲೆ ಮತ್ತು ಅಡಿಕೆ ಬರ್ತಾ ಇತ್ತು, ಅಥವಾ ಹಿಂದಿನ ಕಾಲದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳಿದ್ರೆ ವೀಳ್ಯದೆಲೆ ಮತ್ತು ಅಡಿಕೆ ಮಧ್ಯದಲ್ಲಿ ಇಟ್ಕೊಂಡು ಅದರ ಸಾಕ್ಷಿಯಾಗಿ ಇವತ್ತು ನಿರ್ವಹಣೆ ಮಾಡುವಂತ ಕೆಲಸಗಳನ್ನು ಮಾಡಿದ್ರೆ ಅದು ಖಂಡಿತ ಅದರಿಂದ ಯಶಸ್ವಿ ಆಗ್ತದೆ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ಆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಈ ವೀಳ್ಯದೆಲೆ ಮತ್ತು ಅಡಿಕೆಯ ಮುಖಾಂತರ ಪದಾಧಿಕಾರಿಗಳ ಪದಗ್ರಹಣ ಮಾಡುವಂತ ಒಂದು ಯೋಜನೆ ಅಂತ ಹೇಳಿದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ. ಈ ಸಂಸ್ಥೆಯಲ್ಲಿ ನಾವು ವೀಳ್ಯದೆಲೆ ಮತ್ತು ಅಡಿಕೆ ಮುಖಾಂತರ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂತದ್ದು, ಅವರ ಜವಾಬ್ದಾರಿ ಸ್ವೀಕಾರ ಮಾಡಿಕೊಂಡು ಪ್ರಾಮಾಣಿಕತೆಯಿಂದ ಶಿಸ್ತಿಯಿಂದ ನಾವು ಮುಂದಿನ 2 ವರ್ಷಗಳಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತೇವೆ ಅನ್ನುವಂತ ಒಂದು ಮನಸ್ಸಿಟ್ಟುಕೊಂಡು ಇವತ್ತು ನಮ್ಮ ಪದಾಧಿಕಾರಿಗಳು ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ 2 ವರ್ಷಗಳಲ್ಲಿ ಜವಾಬ್ದಾರಿಯನ್ನು ಪಡ್ಕೊಂಡಂತ ಅಧ್ಯಕ್ಷರು ಪದಾಧಿಕಾರಿಗಳು ನಿಮ್ಮ 2 ವರ್ಷದ ಸೇವೆ ಅದು ಎಲ್ಲ ಸದಸ್ಯರಿಗೆ ಗೌರವಯುತವಾದಂಥ ಸೇವೆ ಆಗಬೇಕು, ಪ್ರಾಮಾಣಿಕತೆ ಸೇವೆ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳುತ್ತಾ ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾನೆ. ಅದೇ ರೀತಿ 2 ವರ್ಷಗಳಲ್ಲಿ ನಮ್ಮ ಒಟ್ಟಿಗೆ ಸೇವೆ ಮಾಡಿಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ನಿಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಅವರ ಜೊತೆಯಲ್ಲಿ ಇಟ್ಟುಕೊಂಡು ನೀವು ಒಳ್ಳೆ ರೀತಿಯ ಸಾಧನೆಗಳನ್ನು ಮಾಡಿದಿರಿ. ಆ ಸಾಧನೆ ಮಾಡಿದ್ದಕ್ಕೆ ನೀವೆಲ್ಲ ನಿರ್ಗಮನ ಮಾಡುವಂಥದ್ದಿದ್ರೆ ಖಂಡಿತ ನಮ್ಮ ಕೆಲಸ ಮುಗೀತು ಅಂತೇಳಿ ಭಾವನೆ ಮಾಡಬಾರ್ದು. ನಿಮ್ಮ ಕೆಲಸ ಇರೋದು ಇನ್ನು ಈಗಾಗಲೇ ನೀವು ಮಾಡಿದ ಕೆಲಸ ನೀವು ಸ್ವತಃವಾಗಿ ಮಾಡಿದ್ದೀರಿ, ಆದರೆ ನಿಮಗಿರುವಂತ ಕೆಲಸ ಇನ್ನು ಯಾರೋ ನಿಮ್ಮ ಹೊಸದಾಗಿ ಬಂದಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟಿಗೆ ಕೊಟ್ಟು ಅವರಿಗೆ ಸಹಕಾರವನ್ನು ಕೊಟ್ಟು ಅವರು ತಪ್ಪು ಮಾಡಿದಾಗ ಅಥವಾ ಅವರು ಸರಿದಾರಿಗೆ ಕಲಿಸಿಕೊಡುವಂತ ಒಂದು ತಿದ್ದಿಕೊಳ್ಳುವಂತ ಕೆಲಸ ನೀವು ಮುಂದಿನ ದಿನಗಳಲ್ಲಿ ಮಾಡಬೇಕು. ಅದು ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ನೀವು ಸಹಕಾರ ಕೊಟ್ಟದಕ್ಕೆ ನಿಮಗೆ ಯೋಜನೆ ಪರವಾಗಿ ವಿಶೇಷವಾದಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ 2 ಒಕ್ಕೂಟಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯದಾಗಿ ಮೂಡಿ ಬರಲಿ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ನೂತನ ಒಕ್ಕೂಟದ ಆಯ್ಕೆಯಾದಂತ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಡುವಂತ ಈ ಒಂದು ಕಾರ್ಯಕ್ರಮ ಹೊಸದಾಗಿ, ಯಾಕೆಂದ್ರೆ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ಕಾರ್ಯಕ್ರಮ 2.5 ವರ್ಷದ ಈ ಒಂದು ಜವಾಬ್ದಾರಿ ಕಾರ್ಯಕ್ರಮ. ಒಂದು 20-25 ತಂಡಗಳ ಸುಮಾರು ಒಂದು 200-250 ಸದಸ್ಯರ ಆ ಒಂದು ತಂಡಕ್ಕೆ ಒಂದು ನಾಯಕರ ಆ ಒಂದು ಒಕ್ಕೂಟ ನಿರ್ವಹಣೆ ಅಂದ್ರೆ ಒಂದು 5 ಜನ ಪದಾಧಿಕಾರಿಗಳು ಈ ಒಂದು ಸದಸ್ಯರನ್ನ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಒಕ್ಕೂಟವನ್ನ ಬಲವರ್ಧನೆ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಈ ಒಂದು ಒಕ್ಕೂಟ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಈ ಒಂದು 2.5 ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪದಾಧಿಕಾರಿಗಳಿಗೆ ಒಳ್ಳೆ ರೀತಿಯ ಆ ಒಂದು ನಾಯಕತ್ವವನ್ನು ಬೆಳೆಸಿಕೊಳ್ಳಿಕ್ಕೆ ಒಂದು ಉತ್ತಮವಾದಂತಹ ಒಂದು ಅವಕಾಶವನ್ನ ಪೂಜ್ಯ ಕಾವಂದರು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ ಈ ಒಂದು ಸಮಾಜ ಸೇವೆಯಲ್ಲಿ ಬೆಟ್ಟದಂತಹ ಒಂದು ಸಮಾಜ ಸೇವೆಯನ್ನು ಮಾಡುವಂತ ಪೂಜ್ಯ ಕಾವಂದರ ಈ ಒಂದು ಯೋಜನೆಯಲ್ಲಿ ಒಂದು ಸಣ್ಣ ಒಂದು ಅಳಿಲ ಸೇವೆಯನ್ನು ಮಾಡುವಂತಹ ಒಂದು ಸುಯೋಗವನ್ನ ನಮ್ಮ ಈ ಒಂದು ಸದಸ್ಯರಿಗೆ ಕೊಟ್ಟಂತ ಪರಮ ಪೂಜ್ಯ ಕಾವಂದರಿಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇದೊಂದು ಖಂಡಿತವಾಗಿಯೂ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ಇದರಲ್ಲಿ ಪದಾಧಿಕಾರಿಯಾಗಿ ನಾವು ಆ ಒಂದು ಅಧಿಕಾರವನ್ನು ವಹಿಸುವುದಂದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಸುಯೋಗ. ಯಾಕೆಂದ್ರೆ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರ ಶ್ರೀ ಧರ್ಮಸ್ಥಳ, ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕ್ಷೇತ್ರದಲ್ಲಿ ಪೂಜ್ಯ ಕಾವಂದರ ಆ ಒಂದು ಶುಭಾಶೀರ್ವಾದದೊಂದಿಗೆ ನಡೆಯುವಂತ ಈ ಒಂದು ಸಂಸ್ಥೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದರಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಳ್ಳೋದಂದ್ರೆ ಅದು ನಮ್ಮ ಬಹಳ ಪುಣ್ಯದ ಕೆಲಸ. ಆದ್ರಿಂದ ನಮ್ಮ ಈಗ ವಹಿಸಿಕೊಂಡಿರುವಂತ ಎಲ್ಲ ನೂತನ ಪದಾಧಿಕಾರಿಗಳಲ್ಲಿ ಒಂದು ವಿನಂತಿ ಏನಂದ್ರೆ ದಯವಿಟ್ಟು ಜವಾಬ್ದಾರಿಯನ್ನು ವಹಿಸಿದಂತ ಎಲ್ಲ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಇನ್ನು ಮುಂದೆ 2.5 ವರ್ಷ ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲ ಸದಸ್ಯರಿಗೂ ಒಳ್ಳೆಯ ರೀತಿಯ ಪೂಜ್ಯ ಕಾವಂದರ ಒಂದು ಏನು ಆಶಯ ಇದೆ, ನಮ್ಮ ಬಡ ಸದಸ್ಯರುಗಳ ಯೋಜನೆಯಿಂದ ಸಿಗುವಂತ ಎಲ್ಲ ಸೌಲಭ್ಯಗಳು ಶೀಘ್ರ ಒಳ್ಳೆಯ ರೀತಿಯಲ್ಲಿ ಅವರಿಗೆ ತಲುಪುವಂತ ವ್ಯವಸ್ಥೆಯನ್ನ ಮಾಡಬೇಕು. ಅದಕ್ಕೋಸ್ಕರ ಪದಾಧಿಕಾರಿಗಳು ನಿಸ್ವಾರ್ಥ ಸೇವೆಯಲ್ಲಿ ಸ್ವಾರ್ಥರಹಿತವಾದಂತ ಆ ಒಂದು ಸೇವೆಯನ್ನ ಈ ಒಂದು ಒಕ್ಕೂಟದಲ್ಲಿ ಪದಾಧಿಕಾರಿಗಳಾಗಿ ತಾವುಗಳು ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಕಳಕಳಿಯಾಗಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಯಾವುದೇ ವೈಯಕ್ತಿಕ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಸ್ವಪ್ರತಿಷ್ಠೆ ಇರ್ಬೋದು, ಇದನ್ನೆಲ್ಲ ಬದಿಗಿಟ್ಟು ಎಲ್ಲಾ ಸದಸ್ಯರನ್ನ ಒಂದೇ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಪದಾಧಿಕಾರಿಗಳು ಒಕ್ಕೂಟವನ್ನ ಮುನ್ನಡೆಸಿದ್ರೆ ಖಂಡಿತವಾಗಿಯೂ ನಮ್ಮ ದೇರಳಕಟ್ಟೆ
ರೆಂಜಾಡಿ ಮತ್ತು ಬಗಂಬಿಲ ಒಕ್ಕೂಟ ಇನ್ನು ಮುಂದಿನ ದಿನಗಳಲ್ಲಿ ಸೋಮೇಶ್ವರ ವಲಯದಲ್ಲಿ ಮಾದರಿ ಒಕ್ಕೂಟಗಳಾಗಿ ರಚನೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳಲ್ಲಿ ನನ್ನದೊಂದು ವಿನಂತಿ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಿಸ್ವಾರ್ಥರಹಿತವಾದಂಥ ಸೇವೆಯನ್ನು ಒದಗಿಸಿ ಸದಸ್ಯರುಗಳಿಗೆ ನೀಡುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಯೋಜನೆಯಲ್ಲಿ ಹಲವಾರು ಸೌಲಭ್ಯಗಳಿಗಿದೆ. ದಯವಿಟ್ಟು ಇದನ್ನು ನಮ್ಮ ಸೂಪರ್ವೈಸರ್ ಮೇಲ್ವಿಚಾರಕರ ಜೊತೆಯಲ್ಲಿ ಸೇವಾ ಪ್ರತಿನಿಧಿಗಳ ಜೊತೆಯಲ್ಲಿ ಚರ್ಚಿಸಿ ಯಾವ ಸದಸ್ಯರುಗಳಿಗೆ ನಮ್ಮ ಯೋಜನೆಯಿಂದ ಕೊಡುವಂಥ ಸೌಲಭ್ಯಗಳನ್ನು ಏನಿದೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಪದಾಧಿಕಾರಿಗಳು ಮಾಡಬೇಕು. ಅದೇ ರೀತಿ ಮತ್ತೊಂದು ಒಳ್ಳೆಯ ವಿಚಾರ ಏನಂದರೆ, ಇತ್ತೀಚೆಗೆ ಬಂದಂಥ ನಮ್ಮ ಈ ಮಂಗಳೂರು ತಾಲೂಕಿನ ಯೋಜನಾಧಿಕಾರಿಗಳು ನಿಜವಾಗಿಯೂ ನಮ್ಮ ಕಾವಂದರು ನಮ್ಮ ಮಂಗಳೂರು ತಾಲೂಕಿಗೆ ಒಂದು ಕೊಟ್ಟಂಥ ವರಪ್ರಸಾದ ಅದು ಮಂಜುನಾಥನ. ಯಾಕೆಂದರೆ ಇವತ್ತು ನಮ್ಮ ಉಮರಬ್ಬ ಸರ್ ಯೋಜನಾಧಿಕಾರಿ ಮುಸ್ಲಿಂ ಆದರೂ ಕೂಡ ನಮ್ಮ ಯೋಜನೆಯಲ್ಲಿ ಯಾವುದೇ ಧಾರ್ಮಿಕ ಅಥವಾ ಯಾವುದೇ ಜಾತಿ ಯಾವುದೇ ಪಂಗಡ ಏನೂ ಇಲ್ಲ, ಎಲ್ಲ ಒಂದೇ ಜಾತಿ ಒಂದೇ ಮತ. ಈ ಒಂದು ಇದರ ಅಡಿಯಲ್ಲಿ ನಡೆಯುವಂಥ ಈ ಸಂಸ್ಥೆಯಲ್ಲಿ ನಮ್ಮ ಮಂಗಳೂರಿಗೆ ಈ ಬಾರಿ ಬಂದಂಥ ಯೋಜನಾಧಿಕಾರಿಗಳು ಶ್ರೀಯುತ ಉಮರಬ್ಬ ನಮ್ಮ ಉಳ್ಳಾಲ ಪರಿಸರದವರೇ. ಆದರೆ ಖಂಡಿತವಾಗಿ ಇದು ಕಾವಂದರು ನಮ್ಮ ಈ ಮಂಗಳೂರು ತಾಲೂಕಿಗೆ ಕೊಟ್ಟಂತ ಯೋಜನಾಧಿಕಾರಿ ನಿಜವಾಗಿಯೂ ಧರ್ಮಸ್ಥಳದ ಮಂಜುನಾಥನ ಪ್ರಸಾದ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಪ್ರತಿಯೊಂದು ಯೋಜನೆಯ ಪ್ರತಿಯೊಂದು ಸದಸ್ಯರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ತಕ್ಷಣವಾಗಿ ಇಂಥ ಕಾರ್ಯಕ್ರಮದಲ್ಲಿ ಬಂದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಯಾವುದೇ ಸದಸ್ಯರು ಏನಾದರೂ ಒಂದು ಸಮಸ್ಯೆಯನ್ನು ಹೇಳಿದರೆ ತಕ್ಷಣ ಈ ಕಾರ್ಯಕ್ರಮದ ಮಧ್ಯದಲ್ಲಿಯೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಒಂದು ಯೋಜನಾಧಿಕಾರಿಯನ್ನು ನಮಗೆ ಕಾವಂದರು ಇಲ್ಲಿ ಕೊಟ್ಟಿದ್ದಾರೆ ಖಂಡಿತವಾಗಿಯೂ. ಯಾಕಂದರೆ ನಾನು ಇಲ್ಲಿ ಇದರಲ್ಲಿ ಒಂದು 15 ವರ್ಷದಿಂದ ಈ ಯೋಜನೆಯಲ್ಲಿ ಇದ್ದೇನೆ. ಇಷ್ಟರವರೆಗೆ ಒಳ್ಳೆ ಒಳ್ಳೆ ಯೋಜನಾಧಿಕಾರಿಗಳು ಬಂದಿದ್ದಾರೆ. ಆದರೆ ಈ ಸಲದ ನಮ್ಮ ಈ ಒಂದು ಉಮರಬ್ಬ ಸರ್ ಯೋಜನಾಧಿಕಾರಿಗಳು ಖಂಡಿತವಾಗಿಯೂ ನಮಗೆ ಅತ್ಯಂತ ಒಳ್ಳೆ ರೀತಿ, ಯಾಕೆಂದ್ರೆ ನಾನು ಈ 2.5 ವರ್ಷ ಅವಧಿಯಲ್ಲಿ ಅವರು ಬಂದ ನಂತರ ಹಲವಾರು ನನ್ನ ಸದಸ್ಯರ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಹೇಳಿದ್ರು ಕೂಡ ತಕ್ಷಣವಾಗಿ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೇ ಒಂದು ತಾರತಮ್ಯವನ್ನು ಮಾಡದೆ ಅಥವಾ ಬಡವ ಬಲ್ಲಿದ ಅನ್ನುವಂಥ ತಾರತಮ್ಯವನ್ನು ಮಾಡದೆ ತಕ್ಷಣವಾಗಿ ಸ್ಪಂದಿಸುವಂತ, ಯಾವುದೇ ಪದಾಧಿಕಾರಿಗಳೇ ಅವರಿಗೆ ಫೋನ್ ಮಾಡಿ ಹೇಳ್ಬೇಕಂತಿಲ್ಲ, ಯಾವುದೇ ಸದಸ್ಯರು ಕೂಡ ಅವರ ದೂರವಾಣಿಗೆ ಕರೆ ಮಾಡಿ ಯಾವುದೇ ಸಮಸ್ಯೆಯನ್ನ ಕಾನೂನು ರೀತಿಯಲ್ಲಿ ಸರಿಯಾಗಿದ್ದಲ್ಲಿ ಅದನ್ನು ತಕ್ಷಣವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡುವಂತ ಯೋಜನಾಧಿಕಾರಿಗಳು ನಮಗೆ ಈ ಬಾರಿ ಮಂಗಳೂರು ತಾಲೂಕಿನಲ್ಲಿದ್ದಾರೆ. ಆದ್ರಿಂದ ಈ ಹೊಸತಾಗಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಬಹಳ ಸಂತೋಷದ ಆಶೀರ್ವಾದ ಮಂತಂದು ಯಾನ 2 ವರ್ಷ ಅಧ್ಯಕ್ಷ ಆದ ಈ ಬೇಲೆನ ಮಂತೆ ಅಂಚೆನೆ ಪೋಪು ನಡೆ ಲೆತ್ತಿ ನಡೆಗೆ ಮಾತೆ ಎಕ್ಲ ಎಂಕುಲು ಸಹಕಾರ ಕೊರ್ತ ಅಂಚೆನೆ ನನ್ನ ದುಂಬುಗಲ ಎಂಕ್ಲು ಲೆತ್ತಿನ ಸಹಕಾರ ಕೊರ್ಪ ದುಂಬುದ ಅಧ್ಯಕ್ಷರಲ್ಲಿ ಎಂಕ್ಲೆಗೆ ಸಹಕಾರ ಕೊಡ್ತೇರು ಅಂಚೆನೆ ನನದ ಅಧ್ಯಕ್ಷರಿಗೆ ಎಂಕ್ಲು ಸಹಕಾರ ಕೊರ್ಪ ಅಂಚೆನೆ ಅಕ್ಲೆ ಕಾರ್ಯದರ್ಶಿ ಕೋಶಾಧಿಕಾರಿನಕ್ಲೆ ಎಂಕ್ಲು ಸಹಕಾರ ಕೊರ್ಪ ಅಂಚೆನೆ ನಮ್ಮ ಬತ್ತಿನ ಬಗಮಿಲದ ರಾಜೇಶ್ ಸಾರಗಲ ಅಭಿನಂದನೆ ಸೇವಾ ಪ್ರತಿನಿಧಿ ಆಯ್ನ ತಕ್ಕಗಳ ಅಭಿನಂದನೆ. ನಮ್ಮ ಸಲಹೆ ಸಹಕಾರ ಮತ ಮಾತ ಇತ್ತನ ಮತ ಇತ್ತ ಎಡ್ಡೆಡು ದುಂಬಿಡ್ದು ಎಂಚನ ಇತ್ತನಿ ಅಂಚನ ಒಂಜಿ ನಡ್ತೊಂದು ಹೋಗಲಿ ನಮ್ಮ ಪ್ರೇಮಕ್ಕ ಬಂತಾರು ಇತ್ತೆ ನಮ್ಮ ಇತ್ತೆ ಆದ ಅಧ್ಯಕ್ಷರಿಗೆಲ್ಲ ನಮ್ಮ ಸಲಹೆ ಸಹಕಾರ ಎಂಬ ಕೊರ್ಕ ಮಾತ ಒಕ್ಕೂಟ ನಕನಕಲ ಈಗ ಬೆಳ್ಮ ವನಜಿ ವಲಯದ ಮಾತ ಸಂಘದ ಸದಸ್ಯರ ನಕನಲ್ಲ ಮಾತ ನಿಮ್ಮ ಸಲಹೆ ಸಹಕಾರ ಬೋರ್ಡು ಅಂಚನೆ ನನಲ ಒಂಜಿ ನಮ್ಮ ಎಂಜನಲ ಕಾರ್ಯಕ್ರಮ ಒಂಜಿ ಇತ್ತನ ಟೈಮಿಂಗ್ ಒಂಜಿ ಕರೆಕ್ಟ್ ಬೋರ್ಡು ಒಂಜಿ ಮೀಟಿಂಗ್ ಲೆಪ್ಪುನಗಲ ಸಹಕಾರ ಕೊರೊಂದು ಆಪುನತ್ ಒಂಜಿ ಪ್ರಯತ್ನ ಹಿಡಿದು ಮಡ್ಪೆ ಅಂತ ಬಣ್ಣದು ಏನೋ ಎರಡು ಮಾತು. ಬಗಮಿಲ ಒಕ್ಕೂಟ ಅಧ್ಯಕ್ಷರಾದ ಪ್ರಿಯಾ ಇವರಿಗೆ ಅಭಿನಂದನೆ. ಅಧ್ಯಕ್ಷರಾದ ಶ್ರೀಯುತ ಶಂಕರ್ ಇವರಿಂದ 2 ಮಾತು. ನೂತನವಾಯಿನ ಪದಾಧಿಕಾರಿಗಳಿಗೆ ಶುಭ ಹಾರೈಸೊಂದು ಪದಾಧಿಕಾರಿಗಳಿಗೆ ಶುಭ ಹಾರೈಸಿದಂತ ಸೋಮೇಶ್ವರ ವಲಯದ ವಲಯಾಧ್ಯಕ್ಷ ಶಂಕರ್ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ದೊಂಬಗೆ ಕಾರ್ಯಕ್ರಮದ ಈ ಒಂಜಿ ಯೋಜನೆದ ಅಂದೇಕೆ ನಮ್ಮ ಊರ್ದನೆ ಆಯ್ನೆಂಚಿನ ಮಾತ ಸೇವಾ ಪ್ರತಿನಿಧಿಗಳು ಆಯಾಯ ಒಕ್ಕೂಟಗೊಳ್ಳೇರಿ ಅಕ್ಲೆನ ಸೇವೆ ಅನನ್ಯ ಈ ಒಂಜಿ ವೇದಿಕೆಡು ನಮ್ಮ ಈ ಒಂಜಿ
ದೇರಳಕಟ್ಟೆ ಒಕ್ಕೂಟದ ಸೇವಾ ಪ್ರತಿನಿಧಿ ನೆಂಚಿನ ನಮ್ಮ ರೇವತಿ ಮೇಡಮ್ ದಯವಂತದ್ದು ವೇದಿಕೆ ಬರಡು ಮೇರೆಗೆ ನಮ್ಮ ರವೀಂದ್ರ ಸರ್ ಒಂಜಿ ಸ್ಮರಣಿಕೆಯನ್ನು ಕೊಡ್ದು ಗೌರವ ಮಲ್ಪಡ್ ಬಂದು ವಿನಂತಿ ಮಂತಂದಿಲ್ಲ. ನಮ್ಮ ಬೇತೆ ಬೇತೆ ಉದ್ಯೋಗಡು ದೇಶಡು ವಿದೇಶಡು ಇತ್ತನಲ್ಲ ನಮ್ಮ ಪಿರವಡು ನಮ್ಮ ಆ ಕೃಷಿ ಸಂಸ್ಕೃತಿ ಖಂಡಿತವಾದಲ ನಮ್ಮಡ ಉಂಡು. ನಾವು ಮಾತೆಲ್ಲ ನಮ್ಮ ಹಿರಿಯಕ್ಕಳು ಕೃಷಿಕರೇ ಇತ್ತೆಲ್ಲ ಮಸ್ತು ಜನ ಅವನ ಕೆಲಸಡು ತೊಡಗು ನಮ್ಮ ತೂಪ. ಇನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಐಕೊಂಜಿ ಪೂರಕವಾದ ಬಹಳ ಮುಖ್ಯವಾದ ನಮ್ಮ ಆರ್ಥಿಕವಾದ ಏರು ಇರವಲಿರ ಆ ಆರ್ಥಿಕವಾದ ಅಕ್ಲನ ಸಬಲ ಮನ್ಪೇರೆ ಒಂಜಿ ಎಡ್ಡೆ ಯೋಜನೆ ಅವತ್ತಂದೆ ಬಹಳ ಕುಶಿತ ವಿಚಾರದಾದ ಬಂದಾಗ ಮಾತ ಸದಸ್ಯರೆಲ್ಲ ಅಕ್ಲನ ವ್ಯಕ್ತಿತ್ವನ ಒಂಜಿ ರೀತಿ ವಿಕಸನ ಮನ್ಪುಣಂಚಿನ ಕಾರ್ಯಕ್ರಮ ಆಪುಂಡು. ಇನ್ನು ಮಾತೆಲ್ಲ ಬರ್ತದೆ ವೇದಿಕೆದ ಮಿತ್ತು ಎರಡ್ಡೆ ಒಂಜಿ ರಡ್ಡ ಪಾತೆರ ಇನ್ನು ಒಂಜಿ ಸಭೆಟ್ಟು ಸೇರ್ನಾಗ ಒಂದು ರಡ್ಡ ಪಾತೆರ ನಂಗೆ ಒಂಜಿ ರೀತಿದ ಸಭಾ ಕಂಪನ ಸಾಮಾನ್ಯ ಉಂಡು. ಅಂಡ್ ಇಂಚಿತ್ತಿನ ಸಂಘ ಸಂಸ್ಥೆಗಳು ನಮ್ಮ ಸೇರು ನನಗ ಆ ವಿಚಾರಲ್ಲ ನಂಗೆ ಮಸ್ತ್ ನಮ್ಮ ಆ ಪ್ರತಿಭೆನ ಗುಳೆಪಾಯರೆ ಒಂದು ಎಡ್ಡೆ ವೇದಿಕೆ ಆದುಕೊಂಡು ಇವಾಗ ಇಂಚಿತ್ತಿನ ಸಂಘ ಸಂಸ್ಥೆ ಅವತ್ತಂದೆ ನಮ್ಮ ಈ ಪತ್ತಪ್ಪೆ ಜೋಕಲ್ಲ ಆದಿತ್ತನಲ್ಲ ಈ ಒಂಜಿ ಊಟಕ್ಕೆ ಬಂದಾಗ ಆ ಮಾತೆಲ್ಲ ಸಮಾನರಾದ ಇತ್ತಂದಾಂಡ ಭಾರಿ ಪೊರ್ಲು ಇದೇ ಒಂಜಿ ಊಟ ತೋಟ ಇತ್ತಂದಾಂಡ ಆ ತೋಟದ ಬೇತೆ ಬೇತೆ ಬಣ್ಣದ ಹೂ ಇತ್ತನೇ ಐಕೊಂಜಿ ಬಹಳ ಸುಂದರವಾದ ಅಂಚನೆ ಇಂಚಿತ್ತನ ಕೆಲಸ ಇರ್ಲ ನಾವು ಮಾತಿರ್ಲ ಸೇರಿನಗ ಐತ ಪೊರ್ಲೆ ಬೇತೆ ಆ ನಿಟ್ಟಿಡು ಇನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂಚಿತ್ತನ ಕೆಲಸಲು ಆ ಒಂದು ಪುನಃ ನಿಜವಾದಲ ಬಹಳ ಒಂಜಿ ಎಡ್ಡೆ ವಿಚಾರ ಉಮರಬ್ಬೆರು ಆರು ಆ ಒಂಜಿ ಮುಸ್ಲಿಂ ಧರ್ಮದಾರ ಆದ್ನಾಡಲ್ಲ ಆರು ಏತು ಸೋಕುಡು ನಮ್ಮ ದೇಶದ ಸಂಸ್ಕೃತಿನೇ ಆಚಾರ ವಿಚಾರಗಳನ್ನು ನಮ್ಮ ದುಂಬುದಿಯರು ಐಕ್ ಮೂಲ ವೇದಿಕೆನೆ ಈ ಒಂಜಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಂದು ಪಂಡಲ ತಪ್ಪವೊಂದು ಒಟ್ಟು ಅದು ಇನಿ ಸಮಾಜಡು ಆವಡುತ್ತಿನ ಇಂಚಿನ ಕೆಲಸ ಒಂದು ಸುಂದರವಾಯಿನ ಒಂದು ಆರೋಗ್ಯಪೂರ್ಣವಾಯಿನ ಸಮಾಜ ನಿರ್ಮಾಣ ಆವಡುಂದಾಂಡ ಇಂಚಿತ್ತನ ಕೆಲಸಲು ಆವಡು ಇನಿ ಇತ್ಯಾರು ಪೋನಗ ಪಂಡಿರ್ ಮಹಾತ್ಮ ಗಾಂಧೀಜಿ ಆ ಪುರ್ತುಡು ಪಂತಿನಂಚಿನ ಪಾತೆರಳು ಅವು ರಾಮರಾಜ್ಯ ಅವಡು ಗ್ರಾಮ ಸ್ವರಾಜ್ಯ ಅವಡು ನಮಕ್ ಅಪಗ ನಮಕ್ ನಮ್ಮ 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 ಹೆಣ್ಣಿನಂಚಿನ ಸ್ವಾತಂತ್ರ್ಯ ತಿಕ್ಕಿರ ಸಾಧ್ಯ ಅಂದು ಆ ನಿಟ್ಟಿಡು ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಸ್ತು ಜನಕ್ಕೆ ಅಕ್ಕಲ್ನಕ್ಕಲ್ನ ವೈಯಕ್ತಿಕ ಜೀವನ ಇನಿ ಮಸ್ತು ಕುಟುಂಬ ಈ ಯೋಜನೆ ನಡೆದಾದ್ರೆ ಆ ಕುಟುಂಬಲು ಬೆಳಗ್ಗೆ ದಿನ ನಮ್ಮ ತೂಪ ಅಕ್ಕಲ್ನ ಆ ಜೀವನಗೂ ದಾರಿದೀಪ ಅದು ಈ ಯೋಜನೆಲು ಉಂಡು ಆ ನಿಟ್ಟಿಡು ಮಸ್ತು ಜನ ನೆಟ್ಟು ಕೆಲಸ ಮಂತ್ರದಲ್ಲಿರು ಬಹಳ ಮುಖ್ಯವಾದ ಇನ್ನು ಆಯ್ನಂಚಿನ ಒಂದು ಅಧಿಕಾರ ಹಸ್ತಾಂತರ ನಮ್ಮ ಯೋಜನಾಧಿಕಾರಿ ಉಮರಬ್ಬೆರು ಅಧಿಕಾರ ಹಸ್ತಾಂತರ ಮನ್ಪುನ ಪಂಡಿರು ರಣವಿಲೆಕೋರ್ನಿಂದ ಐತ ಪವಿತ್ರ ಅಣ್ಣಾರು ಪಂಡ ಪಿರೋರಯಾನ ಪನೋಡಿದ್ಜಿ ಒಟ್ಟಾದು ಆ ಕೊರ್ನಂಚಿನ ಜವಾಬ್ದಾರಿನ ಅತ್ಯಂತ ಪ್ರಾಮಾಣಿಕವಾದ ನಮ್ಮ ನಿರ್ವಹಣೆ ಮನ್ಪೋಡು. ಅಧ್ಯಕ್ಷರು ದಿಂಜ ಪಾತೇರು ಜಿಲ್ಲೆ ಎಂಗ್ಲ ಶಿವಾನಂದರು ಎಂಗ್ಲ ದೇವಸ್ಥಾನಡು ನಮ್ಮ ಗುರುಸ್ವಾಮಿಲ ಉಳ್ಳೇರು ಭಜನೆದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮಂಚನಪ್ಪನರು ಎಡ್ಡೆರಡ್ಡು ಪಾತೇರು ಬಂದಿರು ಕಾರ್ಯಕ್ರಮ ಸಮಯಕ್ಕೆ ಸರಿಯಾದ ಆವಡು ಒಂದು ನಿಜವಾದಲ್ಲ ಬಹಳ ಮುಖ್ಯ ಯಾಪಲ ನಂಗೆ ಸಮಯ ಪ್ರಜ್ಞೆ ಬೋಡು ಒಂಜಿ ನಿಮಿಷ ಒಂಜಿ ಸೆಕೆಂಡ್ ನಂಗೆ ಅಗತ್ಯ ಉಂಡು ಒವ್ವೇ ಒಂಜಿ ಕಾರ್ಯಕ್ರಮ ಇನ್ನು ಎಂಕ್ ಎಲೆಣ್ಮ ಕಾರ್ಯಕ್ರಮ ಇತ್ತು ನಾಡಲ್ಲ ಯಾನಿ ಧರ್ಮಸ್ಥಳದ ಈ ಒಂಜಿ ಕಾರ್ಯಕ್ರಮ ಪವಿತ್ರವಾಯಿನ ಅಂತ ಪಡೆದು ಮುಲ್ಪ ಉಂಚುದೆ ಆನ ಜೋಡಿ ಬೇತೆ ಕಾರ್ಯಕ್ರಮ ಪೋಡಿತ್ತು ಆಂಡ ಒಂಜಿ ಕಾರ್ಯಕ್ರಮಗೂ ನಮ್ಮ ಕಾರ್ಯಕ್ರಮದ ಅವಧಿನ ಪನ್ಪೇರ ಆ ಅವಧಿಯ ನಂತರನೇ ಐಕ ಭಾರಿ ಪೊರ್ಲು ಆ ಒಂಜಿ ರಡ್ಡು ಪಾತ್ರ ನಾರ್ಲ ಪಂಡಿರು ಒಟ್ಟಾದು ಇನಿ ಮಸ್ತು ಜನ ಈ ಒಂದು ಯೋಜನೆದ ಪದಾಧಿಕಾರಿಗಳಾದ ಅಧಿಕಾರ ವಹಿಸೋಣಿರು ಅಕ್ಲಿಗೆ ಮಾತಿರೆಗಳ ಅಭಿನಂದನೆ ಸಲ್ಲಿಸೋ ಒಂದು ಐತ ಒಟ್ಟಿಗೆ ಆ ಅಧಿಕಾರ ಹಸ್ತಾಂತರ ಮಂತ್ರಿನಕಲು ನಿಕಟಪೂರ್ವ ಅಧ್ಯಕ್ಷರಾದ ಆಯರು ಅಕ್ಲನೆಲ್ಲ ಪೂರ್ತಿ ಸಹಕಾರ ಬೋಡು ಆ ರಡ್ಡು ಕಡೆ ಹಿಡಿದಿಲ್ಲ ಎಡ್ಡೆ ಸಹಕಾರ ಆನಂದ ಈ ಒಂದು ಯೋಜನೆದ ಮಾತ ಕಾರ್ಯಲ ಮಾತ ಫಲಾಭಿನ ನಕಲಿಗೆ ತಿಕ್ಕರೆ ಸಾಧ್ಯತೆ ಉಂಡು ಆ ನಿಟ್ಟಿಡು ಪ್ರವೀಣನೆಲ್ಲ ಎಡ್ಡೆ ಪಾತ್ರ ಪಂಡಿರು ಒಟ್ಟಾದು ಈ ಕಾರ್ಯಕ್ರಮ ಬಾರಿ ಪೊರ್ಲಾತಂಡು ಯಾನು ನಮ್ಮ ಈ ಒಂದು ವಿದ್ಯಾರತ್ನ ವಿದ್ಯಾಸಂಸ್ಥೆಡು
ಯಾಪಲ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅದಿಪ್ಪು ಅತಂದಂಡ ಕ್ಷೇತ್ರದ ಅತನ ಬೇತೆ ಬೇತೆ ರೀತಿಯ ಸಂಘ ಸಂಸ್ಥೆನ ಓನ್ ಜಡ್ಡೆ ಕಾರ್ಯಕ್ರಮ ಇತ್ತನಲ್ಲ ಖಂಡಿತವಾದಲ ಈ ವೇದಿಕೆ ನಕಲೆಗೆ ಉಚಿತವಾದ ಕೊರ್ಪೆ ಅವತ್ತಂದೆ ಇನಿ ಈತ ಜನ ಸೇರಿದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡ್ತಾರೆ. ಯೋಜನೆದ ಪದಾಧಿಕಾರಿಗಳು ಯಾಪಲ ನಂಕ ಬಚ್ಚದ ನಮ್ಮ ಐತ ಬಗ್ಗೆ ಪಾತಿರ್ನಕಲು ಬಹಳ ಜವಾಬ್ದಾರಿ ಒಂದು ಕೆಲಸನ ಮಂತ್ರಿದವರ ಈ ಕಾರ್ಯಕ್ರಮ ಯಶಸ್ವಿಯಾರ ಸಾಧ್ಯತೆ ಆಂಡೊಂದು ಪನೊಂದು ಅವತ್ತೊಂದು ಮಾತ ನಮ್ಮ ಪೊಸತಾದ ಆಯ್ಕೆ ಆಯ್ನಂಚಿನ ಅಧಿಕಾರನ ಪಡೆಯನಂಚಿನ ಮಾತ ಗೌರವವನ್ನು ಇತ್ತರಿಗಳ ಅಭಿನಂದನೆ ಸಲ್ಲಿಸುವ ಒಂದು ಸ್ವಲ್ಪ ಸೇರಿದಿನ ಮಾತ ಎನ್ನ ಬಂಧುಲೆಗಳ ವಂದನೆ ಸಲ್ಲಿಸುವ ಒಂದು ಅವಕಾಶ ಹೊಂದಿಸೋದು ಒಕ್ಕೂಟದ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮ ನಂಬಿಕೊಂಡಿದ್ದೆವು. ಇವತ್ತಿನ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಿರ್ದೇಶಕರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ.